ಮಂಗಳೂರು ಕೊಡಿಯಲ್ಬೈಲ್ನ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದಲ್ಲಿ ನಡಾವಳಿ ಉತ್ಸವದ ಪ್ರಯುಕ್ತ ಗೊನೆ ಮುಹೂರ್ತ ಇಂದು ಬೆಳಗ್ಗೆ ಬಂಟ್ವಾಳ ತುಂಬಿಯ ಮಜ್ಜಿಯಲ್ಲಿ ನಡೆಯಿತು. ಶ್ರೀ ಚಿರುಂಬ ಭಗವತಿ ಮಾತೆ ಮತ್ತು ಪಾಡಂಗರೆ ಭಗವತಿ ಮಾತೆಯರಿಗೆ ವರ್ಷಂಪ್ರತಿ ನಡೆಯುವಂತಹ ನಡಾವಳಿ ಉತ್ಸವದ ಪೂರ್ವಭಾವಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಗೊನೆ ಮುಹೂರ್ತ ನಡೆದು ಕ್ಷೇತ್ರದಲ್ಲಿ ಫೆಬ್ರವರಿ 22ರಿಂದ ಆರಂಭಗೊಂಡು 24ರವರೆಗೆ ನಡಾವಳಿ ಉತ್ಸವ ನಡೆಯಲಿದೆ. 23, 24ರಂದು ನಡೆಯುವಂತಹ ಕೆಂಡ ಸೇವೆಯ ಮರ ಮುಹೂರ್ತವೂ ನಡೆಯಿತು. ಕ್ಷೇತ್ರಕ್ಕೆ ಸಂಬಂಧಿಸಿದ ಆಚಾರ ಪಟ್ಟರವರು ಹಾಗೂ ಗುರಿಕಾರರು, ಆಡಳಿತ ಮುಕ್ತೇಸರರು, ಮಹಿಳಾ ಪದಾಧಿಕಾರಿಗಳು, ಯುವಜನ ಸೇವಾ ಸಮಿತಿಯ ಸದಸ್ಯರು, ಭಕ್ತರು ಉಪಸ್ಥಿತರಿದ್ದರು. ಕ್ಷೇತ್ರದ ಕಾರ್ಯದರ್ಶಿ ಸುಧೀರ್ ಜೆಪ್ಪು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದರು. ಅಧ್ಯಕ್ಷ ಗಣೇಶ್ ಕುಂಟಲ್ಪಾಡಿ, ಭಗವತಿ ಬ್ಯಾಂಕ್ನ ಅಧ್ಯಕ್ಷ ನಾರಾಯಣಕ್ಕೆ, ಪ್ರಮುಖರಾದ ರಾಜ್ ಗೋಪಾಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದು ಪ್ರಾರ್ಥನಾ ಇವತ್ತು ನಮ್ಮ ಕ್ಷೇತ್ರದ ವರ್ಷ ಪ್ರತಿ ನಡೆಯುವಂತಹ ನಡಾವಳಿ ಉತ್ಸವದ ಪೂರ್ವಭಾವಿಯಾಗಿ ಶ್ರೀ ಚಿರುಂಬ ಭಗವತಿ ಮಾತೆಯರಿಗೆ, ಪಾಡಂಗರ ಭಗವತಿ ಮತ್ತು ಪುಲ್ಲರಾಳಿ ಭಗವತಿ ಮಾತೆಯರಿಗೆ ಗೊನೆ ಮುಹೂರ್ತದ ಕಾರ್ಯಕ್ರಮ ನಮ್ಮ ಕ್ಷೇತ್ರ ವ್ಯಾಪ್ತಿಯ ತುಂಬೆ ಗ್ರಾಮದಲ್ಲಿ ನಡೆಯಿತು. ಬೆಳಿಗ್ಗೆ 10 ಇರುವಂಥ ಶುಭ ಮುಹೂರ್ತದಲ್ಲಿ ಗೊನೆ ಮುಹೂರ್ತ ನಡೆದು ಇದೀಗ ಇವತ್ತು ಕ್ಷೇತ್ರದಲ್ಲಿ ತಾರೀಕು 22, 23 ಹಾಗೂ 24ನೇ ಫೆಬ್ರವರಿಯಲ್ಲಿ ನಡೆಯುವಂತಹ ನಡಾವಳಿ ಉತ್ಸವ ಮತ್ತು 23 ಮತ್ತು 24ನೇ ತಾರೀಕು ನಡೆಯುವಂತಹ ಕೆಂಡ ಸೇವೆಗೆ ಬೇಕಾದಂತಹ ಮರ ಮುಹೂರ್ತ ಕೂಡ ಇದೀಗ ಈ ಸಾನ್ನಿಧ್ಯದಲ್ಲಿ ನಡೆಯಿತು. ಕ್ಷೇತ್ರದ ಆಚಾರ ಪಟ್ಟವರು, ಗುರಿಕಾರರು, ಹಾಗೆ ಮುಕ್ತೇಶ್ವರರು, ಕ್ಷೇತ್ರಾಡಳಿತ ಸಮಿತಿಯವರು, ಯುವಜನ ಸೇವಾ ಸಮಿತಿ ಹಾಗೂ ಮಹಿಳಾ ಸದಸ್ಯರು ಹಾಗೂ ಭಕ್ತಾದಿಗಳೆಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಜರುಗಿತು. ಇನ್ನು ಇವತ್ತಿನಿಂದ 6 ದಿನಗಳ ಬಳಿಕ 22ನೇ ತಾರೀಕಿನ ದಿವಸ ಬೆಳಿಗ್ಗೆ ಶ್ರೀಮಾತೆಯರ ಭಂಡಾರ ಮಂದಿರದಿಂದ ಉತ್ಸವ ಕ್ಷೇತ್ರಗಳಿಗೆ ಬಂದು ನಡಾವಳಿ ಉತ್ಸವ ನಡೆಯಲಿಕ್ಕಿದೆ ಮತ್ತು ಈ ಸಂದರ್ಭದಲ್ಲಿ ಸರ್ಕಾರದ ಎಲ್ಲ ನಿಯಮಗಳನ್ನು ನಾವು ಪಾಲಿಸಿಕೊಂಡೇ ಈ ಬಾರಿಯ ಉತ್ಸವವನ್ನು ನಡೆಸಲಿಕ್ಕಿದ್ದೇವೆ. ಆದ್ದರಿಂದ ಭಕ್ತಾದಿಗಳೆಲ್ಲರೂ ಈ ನಡೆಯುವಂತಹ ಉತ್ಸವದಲ್ಲಿ ಪಾಲ್ಗೊಂಡು ಶ್ರೀಮಾತೆಯರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಾವು ಈ ಮೂಲಕ ನಮ್ಮ ಕುಡ್ಲ ಈಗ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.